ದುಷ್ಟರ ಅಟ್ಟಹಾಸಕ್ಕೆ ಸುಮಾರು 20,000 ರೂಪಾಯಿ ಬೆಲೆ ಬಾಳುವ ಹುಲ್ಲಿನ ಮೇದ ಸುಟ್ಟು ಭಸ್ಮವಾದ ಘಟನೆ ಸರಗೂರು ತಾಲೂಕಿನ ಕೆ ಬೆಳತ್ತೂರು ಗ್ರಾಮದಲ್ಲಿ ನಡೆದಿದೆ. ಮಧ್ಯರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಯಾರೋ ಕಿಡಿಗೇಡಿಗಳು ಹುಲ್ಲಿನ ಮೇದಕ್ಕೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಪರಿಣಾಮವಾಗಿ ರೈತ ಸಿದ್ದನಾಯಕ್ ಎಂಬುವರಿಗೆ ತೀವ್ರ ನಷ್ಟವಾಗಿದ್ದು, ಇದೀಗ ಅವರು ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳುವಂತಾಗಿದೆ. ಘಟನೆಯಿಂದ ನೊಂದಿರುವ ಸಿದ್ದನಾಯಕ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ, ನಾನು ಒಬ್ಬ ಹುಟ್ಟಿನಿಂದಲೂ ವಿಶೇಷ ಚೇತನನಾಗಿದ್ದೇನೆ. ನಮಗೆ ಯಾವುದೇ ರೀತಿಯ ಸ್ವಂತ ಜಮೀನಾಗಲಿ ಆಸ್ತಿಯಾಗಲಿ ಇಲ್ಲ. ಬೇರೆಯವರ ಜಮೀನಿನಲ್ಲಿ ಉಳುಮೆ ಮಾಡಿ ಬದುಕು ನಡೆಸುತ್ತಿದ್ದೇವೆ. ವಾರದ ಹಿಂದೆಯಷ್ಟೇ ಭತ್ತವನ್ನು ಹೊಕ್ಕಣೆ ನಡೆಸಿ ಹುಲ್ಲನ್ನು ಸಂಗ್ರಹಿಸಲಾಗಿತ್ತು. ಆದರೆ ಇಂದು ಕಿಡಿಗೇಡಿಗಳು ಈ ರೀತಿಯ ಕೆಲಸ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿ ಕಣ್ಣೀರು ಹಾಕಿದ್ದಾರೆ. ಜಮೀನಿನಲ್ಲಿ ಕೆಲಸ ಮಾಡಿದ ಕೆಲಸಗಾರರಿಗೆ ಇನ್ನೂ ಸಹ ಸಂಬಳ ನೀಡಿಲ್ಲ. ಈ ಹುಲ್ಲಿನ ಮೇದವನ್ನು ಮಾರಿ ಕೆಲಸಗಾರರಿಗೆ ಹಣ ಕೊಡಬೇಕಿತ್ತು. ನನಗೆ ಮುಂದೆ ಏನು ಮಾಡಬೇಕು ಎನ್ನುವುದು ತೋಚುತ್ತಿಲ್ಲ. ಹೇಗಾದರೂ ಮಾಡಿ ನನಗೆ ಪರಿಹಾರ ಒದಗಿಸಿಕೊಡಿ. ಹಾಗೆಯೇ ಹುಲ್ಲಿನ ಮೇದಕ್ಕೆ ಬೆಂಕಿ ಹಾಕಿದವರನ್ನು ಬಂಧಿಸಿ ಕಠಿಣ ಶಿಕ್ಷೆ ಒಳಪಡಿಸಿ ಎಂದು ಅವರು ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಹೆಸರು ಸಿದ್ದನಾಯಕ ಅಂತ, ಚಿತ್ರಕೋಟೆ ತಾಲೂಕು ಕೆ ಬೆಳತ್ತೂರು ಗ್ರಾಮದಿಂದ. ನಾವು ತುಂಬ ಬಡವರಾಗಿದ್ದು, ನಾವು ಇದೇ ಥರ ಒಂದು ವಾರದಲ್ಲಿ ಬೇರೆಯವರು ಜಮೀನನ್ನು ವಾರ ಅಂತ ಮಾಡ್ತಾಯಿದ್ದು. ಆ ಭತ್ತ ಒಕ್ಕಣೆಯಾಗಿ ಹುಲ್ಲನ್ನು ಮೆದಾಕಿದ್ದು. ಆ ಮೆದನ್ನು ಯಾರೋ ನಮ್ಮ ಅಗೆ ಅಂತವರು ಕಿಡಿಗೇಡಿಗಳು ಯಾರೋ ಮಧ್ಯರಾತ್ರಿ 2 ಗಂಟೆಯಲ್ಲಿ ಬೆಂಕಿಯನ್ನು ತಗಲಿ ಕಾಣೆಯಾಗಿದ್ದಾರೆ. ಅವ್ರನ್ನ ದಯವಿಟ್ಟು ನಮ್ಮ ಯಾವುದೇ ತೊಂದರೆ ಆಗಿದೆಯೋ ನಮ್ಮ ಹುಲ್ಲು ಯಾವುದೇ ಇಲಾಖೆಯಿಂದ ನಮಗೆ ಸಹಾಯ ಮಾಡಬೇಕು. ನಾನು ಒಬ್ಬ ವಿಕಲಚೇತನಾಗಿದ್ದೀನಿ. ಕಣ್ಣು ನಮ್ಮ ತಂದೆ ಆಗಲಿ ಅಂತ ಭಾಳ ತೊಂದರೆಯಲ್ಲಿದ್ದೀವಿ. ದಯವಿಟ್ಟು ಸಹಾಯ ಮಾಡಬೇಕು. ಇಷ್ಟೇ ಬೇಡ್ಕೊತೀನಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.